ಕಾರಿಂಜೇಶ್ವರ 4 ಯುಗಗಳಲ್ಲಿಯೂ ಪ್ರಸಿದ್ಧಿಯನ್ನು ಪಡೆದಿರುವ ದೇವಾಲಯ. ಪುರಾಣದಲ್ಲಿ ಭೀಮನು ಬಾಯಾರಿ ಬಂದು ನೀರಿಗಾಗಿ ಈ ಜಾಗದಲ್ಲಿ ನಿಂತು ಗದೆಯಿಂದ ಬಡಿದಾಗ ನೀರು ಉದ್ಭವವಾಗುತ್ತದೆ. ಗದೆಯಿಂದ ಬಂದ ಮಣ್ಣನ್ನು ಎಸೆಯುತ್ತಾನೆ. ಅದು ಹಿಂದೆ ಕಾಣುವ ಎತ್ತರ ಬೆಟ್ಟವಾಗಿ ಪರಿವರ್ತನೆಯಾಗಿದೆ ಎಂಬ ಉಲ್ಲೇಖ ಇದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಶ್ರೀಮಾಸ್ ಹಬ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಒಂದು ಪ್ರಸಿದ್ಧ ದೇವಾಲಯ ಕಾರಿಂಜೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇನೆ. ಸೊ ಇಲ್ಲಿಯ ಈ ದೇವಸ್ಥಾನದ ಮಹತ್ವವನ್ನು ನಾವಿವತ್ತು ತಿಳಿದುಕೊಳ್ಳೋಣ, ಬನ್ನಿ. ಈ ವಿಡಿಯೋವನ್ನು ನೋಡುವ ಮೊದಲು ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದು ಮಂಗಳೂರಿನಿಂದ ಧರ್ಮಸ್ಥಳಕ್ಕೆ ಹೋಗುವಾಗ ಬಲಬದಿಯಲ್ಲಿ, ಧರ್ಮಸ್ಥಳದಿಂದ ಮಂಗಳೂರಿಗೆ ಹೋಗುವಾಗ ಎಡಬದಿಯಲ್ಲಿ ಕಾರಿಂಜೇಶ್ವರ ಎಂಬ ದ್ವಾರ ಕಾಣಸಿಗುತ್ತದೆ. ಅಲ್ಲಿಂದ ಈ ದೇವಾಲಯವು ಸುಮಾರು 4-5 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯವು ಸಮುದ್ರ ಮಟ್ಟದಿಂದ ಸುಮಾರು 1500 ಅಡಿ ಎತ್ತರವಿದೆ. ಹೀಗೆ ಮೆಟ್ಟಲನ್ನೇರಿ ನಿಂತು ಒಮ್ಮೆ ಹಿಂತಿರುಗಿ ನೋಡಿದಾಗ ಪ್ರಕೃತಿ ಸೌಂದರ್ಯದ ಸೊಬಗು ಮನಸ್ಸಿಗೆ ಆಹ್ಲಾದ ನೀಡುತ್ತೆ. ಟಯರ್ಡ್ ಆಯಿತು ನನಗೆ. 100 ಮೆಟ್ಲು ಅಷ್ಟೇ ನಾನು ಹತ್ತಿದ್ದು, ಇನ್ನೂ 500 ಮೆಟ್ಲಿದೆ ಅಂತ ಹತ್ತಲಿಕ್ಕೆ. ಈಗಲೇ ನನಗೆ ಎಷ್ಟು ಟಯರ್ಡ್ ಆಗ್ತಾ ಇದೆ, ತುಂಬ ಟಯರ್ಡ್ ಆಗುತ್ತೆ ಆಯಿತಾ. ಇದು ದೇವಸ್ಥಾನದ ಪ್ರಧಾನ ಗಣಪತಿಯ ಗುಡಿ. ಮೆಟ್ಟಲನ್ನು ಏರಿ ಬರುವಾಗ ಮೊದಲು ಸಿಗುವ ಗುಡಿಯೇ ಪಾರ್ವತಿ ದೇವಿಯದ್ದು. ಪಾರ್ವತಿ ದೇವಾಲಯದ ಪಕ್ಕದಲ್ಲಿ ಏಕಶಿಲಾ ಗಣಪತಿಯ ಗುಡಿಯೂ ಇದೆ. ಇವರು ಭಾಸ್ಕರ್ ಅಂತ. ಸೊ ಸುಮಾರು 40ಕ್ಕೂ ಹೆಚ್ಚು ವರ್ಷಗಳಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಸೊ ಇವರಲ್ಲಿ ಈ ದೇವಸ್ಥಾನದ ಇತಿಹಾಸ ಇವರಿಗೆಷ್ಟು ತಿಳಿದಿದೆ ನಾವು ಕೇಳೋಣ. ಸೊ ಅಂದರೆ ಮೇಲಿನ ದೇವಸ್ಥಾನ ಅದು 4 ಯುಗದಿಂದ ಒಂದೊಂದಲ್ಲಿ 4 ಯುಗ ಅದು ಉದ್ಭವ ಹೌದು. ಮತ್ತು ರಾಮ ಲಕ್ಷ್ಮಣ ಎಲ್ಲ ಬಂದಿದ್ದಾರೆ ಅಂತೇಳಿ. ಮತ್ತು ಅಲ್ಲಿ ಮೇಲೆ ಪ್ರಬಣಕಲ್ಲು ಅಂತೇಳಿ ಉಂಟು, 2 ಪ್ರಬಣಕಲ್ಲು. ಅಂದರೆ ಹಾಗೆ ಕಲ್ಲಿನಲ್ಲಿ ನಾವು ಒಂದು ಕಲ್ಲಲ್ಲಿ ನಿಂತು ಮತ್ತೊಂದು ಕಲ್ಲಿಗೆ ಜಂಪ್ ಮಾಡಬೇಕಂತೆ. ಮೊದಲೆಲ್ಲ ಸತ್ಯ ಹೇಳೋದು ಹೋದರೆ ಆ ಕಲ್ಲು ಹತ್ತಿರ ಅಂತಿದ್ರೆ ಹಾರ್ಲಿಕ್ಕೆ ಆಗ್ತಿತ್ತು. ಅದು ಅವ ಹೇಳೋ ತಪ್ಪನಾದರೆ ಅದು ಕಲ್ಲು ದೂರ ಕಾಣೋದಲ್ಲದೆ ಅವ್ರಿಗೆ ಹತ್ತಿರ ಹಾರ್ಲಿಕ್ಕೆ ಆಗಿದ್ದಾರೆ. ಹಾಗೆ ಸೀತೆಯನ್ನು ಪರೀಕ್ಷೆ ಮಾಡುವಾಗ ಸೀತೆ ಅಂದ್ರೆ ಆ ಕಲ್ಲಿಂದ ಹಾರಿದ್ದು ಘಟನೆ ಹೇಳಿದಂತೆ. ಅದಾದ್ರೂ ನಮ್ಗೆ ನೋಡುವಾಗ ಅಷ್ಟು ಇದು ಇಷ್ಟ ಆಗ್ತದೆ ಹೇಳುವ ಸೀತೆಗೆ ಅದು ಯಾವ ಲೆಕ್ಕದಲ್ಲಿ ಇಲ್ಲ. ಅದೇ ಅಲ್ಲಿ ರಾಮ ಲಕ್ಷ್ಮಣ ಎಲ್ಲ ಬಂದಿದ್ದಾರಂತೆ. ಇದು ಪಾರ್ವತಿಯ ಗುಡಿ, ಇದು ಪಾರ್ವತಿ ಮತ್ತು ಗಣಪತಿ. ಹೌದು. ಮತ್ತೆ ಕೆಳಗೆ ಒಂದು ಶಾಸ್ತ್ರ ಆಗುದು ಅಂತೇಳಿ ಒಂದು ರೇಖಾ ಗಣಪತಿ. ಈ ರಾಮದೇವರು ಬಿಲ್ನಲ್ಲಿ ರೇಖೆಯಲ್ಲಿ ಬಿಡಿಸುತ್ತೆ ಗಣಪತಿ. ಮೊದಲಿದ್ದು ಒಂದು ಇತಿಹಾಸ ಇದೆ. ಏನಂತ ಇತಿಹಾಸದಲ್ಲಿ ಹಿಂದೆ ಒಂದು ಹೇಳಿದ ಒಂದು ಮಾತಿದೆ, ನನಗೆ ಕೇಳ್ಪಟ್ಟೆ, ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ಈಶ್ವರ ಅವರು ತಪಸ್ಸಿನಲ್ಲಿದ್ದಾಗ ಪಾರ್ವತಿ ಬಂದು ಇಲ್ಲಿ ಕೆಳಗೆ ಕೂತ್ಕೊಂಡದ್ದು, ಈ ಜಾಗದಲ್ಲಿ ಕೂತ್ಕೊಂಡದ್ದು. ಸೊ ನಂತರ ಶಿವನಿಗೆ ಅವರು ಕಾಣದಿರುವಾಗ ಕೋಪಗೊಂಡು ಶಿವನು ಮೇಲೆ ಹೋಗಿ
ಅಲ್ಲಿ ಅದು ಹಾಗೆ ಹೇಳ್ತಾರೆ ಇನ್ನು ಒಂದು ಇದು ಮಹಾಶಿವರಾತ್ರಿ ಮರು ದಿವಸ ದೇವರ ಮೇಲೆ ಕೆಳಗೆ ಬರಲಿಕ್ಕೆ ಒಂದು ಇಲ್ಲಿ ಭೇಟಿ ಆಗೋದು ನೋಡಿ, ಎರಡು ದೇವರು ಭೇಟಿಯಾಗಿ ಆ ದಿವಸ ಅದನ್ನ ನಾವು ಪ್ರತಿ ವರ್ಷವೂ ಕಾಣಬಹುದು. ಆ ಒಂದು ಹಿನ್ನೆಲೆ ಹೌದು. ಆ ದಿವಸ ಬಂದು ಆ ದಿವಸ ರಾತ್ರಿ ಎಲ್ಲ ಉತ್ಸವವಾಗಿ ಒಂದು 5 ಗಂಟೆ 4 ಗಂಟೆ ಆಗ್ತದೆ. ಅಷ್ಟೊತ್ತಿಗೆ ಎರಡು ದೇವರು ಒಂದೇ ವರ್ಷದಲ್ಲಿ ಒಂದು ದಿವಸ ಮಾತ್ರ ಇರುವುದು ಒಟ್ಟಿಗೆ ಅಂದರೆ ಮತ್ತೆ ಅಲ್ಲಿಂದ ಹೊರಟು ಮತ್ತೆ ರಥೋತ್ಸವಕ್ಕೆಲ್ಲ ಈಗ ನಾವು ಪಾರ್ವತಿಯ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಸೊ ಈಗ ಮೇಯ್ನ್ ಆಗಿ ನಾವು ಶಿವನ ದೇವಸ್ಥಾನಕ್ಕೆ ಹೋಗುವ. ಈ ಒಂದು ದೇವಸ್ಥಾನವು ಭೂಕೈಲಾಸ ಎಂದೇ ಹೆಸರುವಾಸಿಯಾಗಿದೆ. ಸೊ ಇಲ್ಲಿ ಪಾರ್ವತಿ ಹಾಗೂ ಶಿವನಿಗೆ ಪ್ರತ್ಯೇಕವಾದ ದೇವಸ್ಥಾನ ಇದೆ, ಅದೇ ಈ ಕಾರಿಂಜೇಶ್ವರ ದೇವಸ್ಥಾನ. ಇಲ್ಲಿ 4 ಯುಗಗಳಿಂದ ಬೇರೆ ಬೇರೆ ಹೆಸರಲ್ಲಿ ಈ ಒಂದು ದೇವಸ್ಥಾನನ ಕರೀತಾರೆ. ಸೊ ಹಾಗಾಗಿ ಕಲಿಯುಗದಲ್ಲಿ ಕಾರಿಂಜೇಶ್ವರ ಎನ್ನುವ ಹೆಸರು ಇಲ್ಲಿ ಬಂದಿದೆ. ಬಂಡೆ ಮೇಲೆ ನೆಲೆಸಿರುವಂತಹ ಶಿವನು ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸುತ್ತಾ ಬಂದಿದ್ದಾರೆ. ಸೊ ಈಗ ನಾವು ಈಶ್ವರನ ದರ್ಶನವನ್ನ ಪಡೆಯೋಣ, ಬನ್ನಿ. ಕಾಡಿನ ಮಧ್ಯೆ ಇರುವ ದೇವಾಲಯವಿದು. ಬಹಳ ಪ್ರಶಾಂತವಾಗಿದ್ದು ಇಲ್ಲಿ ಹಲವಾರು ಭಕ್ತರ ಬೇಡಿಕೆಗೆ ಶಿವನು ಸ್ಪಂದಿಸಿದ್ದಾರೆ. ಈ ದೇವಾಲಯದಲ್ಲಿ ವಾನರ ಸೈನ್ಯವು ನೋಡಲು ಸಿಗುತ್ತದೆ. ಹಲವಾರು ವಾನರಗಳಿಗೆ ಇದು ಹಸಿವನ್ನೀಗಿಸುವ ದೇವಾಲಯವೂ ಆಗಿದೆ. ದೂರದಿಂದ ಇರುವ ಇವುಗಳು ಮಹಾಪೂಜೆಯ ಸಂದರ್ಭದಲ್ಲಿ ಹತ್ತಿರ ಬಂದು ಭಾಗಿಯಾಗುತ್ತದೆ. ದೇವರ ಸಮಕ್ಷಮ ಬಂದು ಸೇರಿಕೊಳ್ಳುತ್ತವೆ. ಪ್ರಶಾಂತವಾಗಿ ಸುತ್ತಲೂ ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಿದೆ ಈ ದೇವಾಲಯ. ಒಂಥರ ತಂಪು ಗಾಳಿ ಬರುತ್ತೆ ಆಯ್ತಾ, ತುಂಬ ಚೆನ್ನಾಗಿದೆ. ಅಂದರೆ ವಾತಾವರಣ ಆಗಿರ್ಬೋದು ಅಥವಾ ಲೈಕ್ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮಗೆ ಆಚೆ ಸಾಗ್ಬೋದು, ನಿಂತ್ಕೊಂಡು ನೋಡಿದರೆ ಕಂಪ್ಲೀಟಾಗಿ ನಮಗೆ ಬಂಟ್ವಾಳ ತಾಲೂಕು ಕಾಣ್ಬೋದು, ಅಷ್ಟು ಕ್ಲೀನಾಗಿ ಕಾಣಿಸುತ್ತೆ. ಮತ್ತೇನಂತ ಹೇಳಿದ್ರೆ ಇಲ್ಲಿ ಚಂದ ತಂಪು ಗಾಳಿ ಬರ್ತಾ ಇದೆ. ನನಗೆ ಅದು ತುಂಬ ಖುಷಿ ಆಗ್ತಾ ಇದೆ. ಇಲ್ಲೇ ಇಟ್ಬಿಡೋಣ ಅಂತ ಅನಿಸುತ್ತೆ. ಬಿಕಾಸ್ ಅಷ್ಟು ಸ್ಟೆಪ್ಸ್ ಇದೆ, ಅದನ್ನು ಹತ್ಕೊಂಡು ಬರೋದೇ ಒಂದು ಸಾಹಸ. ಅದನ್ನು ಬಿಟ್ಟರೆ ಇಲ್ಲಿ ಬಂದ ನಂತರ ನಿಮಗೆ ತುಂಬ ಪ್ಲೆಸೆಂಟ್ ಅನಿಸುತ್ತೆ. ಸೊ ನೀವು ಒಮ್ಮೆ ಈ ಪ್ಲೇಸಿಗೆ ವಿಸಿಟ್ ಮಾಡಿ. ಸೊ ಇದು ಒಂದು ಅದ್ಭುತವಾದ ದೇವಾಲಯ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿದೆ. ಒಂದು ಮೈಂಡ್ ಫ್ರೆಶ್ಗೆ ಇದೊಂದು ಒಳ್ಳೆ ಸ್ಥಳ. ಸೊ ನೋಡಿ ಅಲ್ಲಿ ಬೇರೆ ಹಾಕಿದ್ದಾರೆ. ಸೊ ಅದಕ್ಕಿಂತ ಆಚೆ ಕ್ರಾಸ್ ಆಗ್ಬಾರ್ದು, ಯಾಕಂತ ಹೇಳಿದರೆ ಅಲ್ಲಿ ಕೆಳಗಡೆ ಕೆರೆ ಇದೆ ಮತ್ತು ತುಂಬ ಆಳ ಇದೆ. ಹಾಗಾಗಿ ಅಲ್ಲಿ ಲೈನ್ ಆಗಿ ಕಟ್ಟಿದ್ದಾರೆ. ಸೊ ಅದಕ್ಕಿಂತ ಆಚೆ ಕ್ರಾಸ್ ಆಗಬಾರ್ದು. ಸೊ ಇಲ್ಲಿ ತನಕ ಮಾತ್ರ. ಈ ದೇವಸ್ಥಾನದಲ್ಲಿ ಒಂದು ವಿಶೇಷವಾದ ಗುಹೆ ಇದೆ, ಉಗ್ರಾಣಿ ಗುಹೆ ಅಂತ ಹೇಳಿ. ಸೊ ಅಲ್ಲಿಯ ವಿಶೇಷತೆಯನ್ನು ನಾವಿವತ್ತು ತಿಳಿದುಕೊಳ್ಳೋಣ. ಸೊ ಅಲ್ಲಿಗೆ ಹೋಗುವ, ಬನ್ನಿ. ಈ ಉಗ್ರಾಣಿ ಗುಹೆಗೂ ಹಾಗೂ ಕಾಶಿ ವಿಶ್ವನಾಥ ದೇವರಿಗೂ ಸಂಬಂಧವಿದೆ ಎನ್ನುವ ಪುರಾಣದ ಉಲ್ಲೇಖವೂ ಇದೆ. ಈ ಗುಹೆಯ ವಿಶೇಷತೆ ಏನು ಅಂದ್ರೆ ಇಲ್ಲಿ ಅರಮನೆ ಇದಂತೆ, ಅರಮನೆ ಅದರ ಈ ಕಾವಲುಗಾರ ಅಂತ ಹೇಳ್ತಾರೆ ಇವರು ಇಲ್ಲಿ, ಅದಕ್ಕೆ ಉಗ್ರಾಣಿ ಅಂತ ಹೇಳ್ತಾರಲ್ಲ, ಅವ್ರು ನೋಡಿಕೊಳ್ಳುವ ಅವ ಇದ್ದ ಜಾಗ ಇದು ಅಂತೆ. ಹೌದು, ಹಾಗೆ ಉಗ್ರಾಣಿ ಅಂತ ಬಂದದ್ದು, ಅವ್ರು ನೋಡ್ಕೊಳ್ತಾ ಇದ್ರು. ನೋಡ್ಕೊಳ್ಳುವ ಅದು ಇದು ಫುಲ್ಲು ಕೋಟೆ ಇದಲ್ಲ, ಮೊದಲೆಲ್ಲ ಅರಮನೆ ಇತ್ತು. ಅರಮನೆ ಇತ್ತು. ಈ ಗುಹೆಗೆ ಹೇಗೆ ಹೋಗುದು ಅಂದ್ರೆ ನಾನು ಕೇಳ್ಪಟ್ಟ ಹಾಗೆ ಇದಕ್ಕೆ ಸುರುಗೆ ಹೀಗೆ ಬಗ್ಗಿಕೊಂಡು ಹೋಗುದು, ಕೂತ್ಕೊಂಡು ಹೋಗ್ಬೇಕು, ಮತ್ತೆ ತೆವಳ್ಕೊಂಡು ಹೋಗ್ಬೇಕಲ್ಲ. ಈಗ ಈ ಗುಹೆಗೆ ಹೋದವರು ಇದ್ದಾರಪ್ಪ, ತುಂಬಾ ಮಂದಿ. ಅದು ಎಲ್ಲಿಗೆ ರೀಚ್ ಆಗುತ್ತೆ, ಹೇಗೆ? ಇಲ್ಲ, ರೀಚ್ ಆಗುದಿಲ್ಲ, ಇದು ಒಳಗೆಲ್ಲ ತುಂಬಾ ಜಾಗ ಎಲ್ಲ ಉಂಟು, ನೋಡ್ಬೋದು. ಹೌದು, ಜಾಗ ತುಂಬಾ ಜಾಗ ಉಂಟು. ಅದೆಂತ ಇದೆ ಅದರಲ್ಲಿ, ಹಾವು ಹಾಗೆಲ್ಲ ಇದೆಯಾ? ಅದೆಲ್ಲ ಅದಕ್ಕೆ ನಾನು ಟಾರ್ಚ್ ಹೇಳ್ತೇನೆ, ಯಾಕಂದ್ರೆ ಇದರಲ್ಲಿ ಕಾಣುದಿಲ್ಲ ನೋಡಿ. ಈಗ ಹೋಗುವ ಅಲ್ಲ, ಒಮ್ಮೆ ನೋಡುವ, ಸ್ವಲ್ಪ ನೋಡುವ. ಲಾಸ್ಟ್ ನನಗೆ ಎದುರಿಗೆ ಆಗ್ತದೆ.
ಜಾಗ ಎಲ್ಲ ತುಂಬ ಉಂಟು. ಮೊದಲು ಅವಾಗ ಕೂತ್ಕೊಳ್ಳುವ ಜಾಗ ಅಂತ ಇದು ಬೆಂಚಾಗಿ ಯಾರು ಇದು ಆ ಉಗ್ರಾಣಿ ಉಗ್ರಾಣಿ ಕೂತ್ಕೊಳ್ಳೋ ಜಾಗ ಇದು. ಓ ಇಲ್ಲಿ ಅಸ್ಥಿ ಪಂಜರ ಎಲ್ಲ ಇದೆಯಲ್ಲ ಹೌದೌದು ನೋಡಿ. ಅದು ನಾಯಿದ್ದು ಅದೇ ನೋಡಿ ಜಾಗ ಎಲ್ಲ ತುಂಬ ಉಂಟು. ಹೌದಾ, ಇದು ಯಾರು ಕುತ್ಕೊಂಡ ಜಾಗ ಇದು? ಅದೇ ಉಗ್ರಾಣಿ. ಉಗ್ರಾಣಿ ಇಲ್ಲಿ ಕುತ್ಕೊಳ್ತಿದ್ರಾ? ಅದೇ ಕಾವಲುಗಾರ. ಈ ಗುಹೆ ಒಳಗೆ ಹೀಗೆ ಇತ್ತು ಮೊದಲಿಂದ ಕೂಡ ಹೀಗೆ. ಓಕೆ ಓಕೆ. ತುಂಬಾ ಜಾಗ ಎಲ್ಲ ತುಂಬ ಉಂಟು. ಇಲ್ಲಿ ವಿಸಿಟರ್ಸ್ ಅಂದ್ರೆ ಪ್ರವಾಸಿಗರು ಬರುವಾಗ ಇಲ್ಲಿ ಹೋಗ್ತಾರಾ? ಇದ್ರೊಳಗೆ ಬರ್ತಾರೆ. ಮತ್ತೆ ನನ್ನಲ್ಲಿ ಕೇಳಿದ್ರೆ ನಾನು ಹೇಳ್ತೇನೆ ಈಗ ಎಲ್ಲ ಉಂಟು ಅಂತ. ಮತ್ತೆ ನಾನು ಟಾರ್ಚ್ ಇಟ್ಕೊಂಡು ಬಂದು ಅವರಿಗೆಲ್ಲ ತೋರಿಸ್ತೀರಲ್ಲ ಹಾಗೆ. ನೀವು ಬಾವಲಿ ಎಲ್ಲ ಇದೆಯಲ್ಲ? ಹೌದು, ನನಗೆ ಭಯ ಆಗ್ತದೆ. ಓಕೆ, ಅದು ಬಾವಲಿ ಕಣ್ಣಿಗೆ ಕೊಡ್ತದ ಅಂತ. ಯಾವಾಗಲೂ ಇಷ್ಟು ಕೋಲ್ಡ್ ಇರುತ್ತೆ ಇಲ್ಲಿ. ಅಲ್ಲ, ಹೊರಗೆ ಆಕ್ಚುಲಿ ಆ ಸ್ಟೆಪ್ಪನ್ನೆಲ್ಲ ಹತ್ಕೊಂಡು ಹೋಗಿ ತುಂಬಾ ಟೈರ್ಡ್ ಆಗುತ್ತೆ, ಬಿಕಾಸ್ ತುಂಬಾ ಬಿಸಿಲು ಇರುತ್ತೆ. ಬಟ್ ಇಲ್ಲಿ ತುಂಬಾ ಕೋಲ್ಡ್ ಆಗ್ತದೆ. ಯಾವಾಗಲೂ ಕೂಡ ಹಾಗೆ ಆದ್ರೆ ಬಗ್ಗಬೇಕಷ್ಟೇ, ಹೀಗೆ ಕೂತ್ಕೊಳ್ಬೇಕಷ್ಟೇ. ತುಂಬಾ ಕೋಲ್ಡ್ ಜಾಗ. ಹೌದಲ್ಲ, ಒಬ್ಬೊಬ್ರಿಗಂತೂ ಖಂಡಿತವಾಗ್ಲೂ ಭಯ ಆಗುತ್ತೆ. ನಿಮ್ಗೆ ಇದು ಕಾಂಜವೆಂದು ಗೊತ್ತುಂಟ? ಕಾಂಜವನ ಕತೆ ಗೊತ್ತುಂಟ? ಅಂದ್ರೆ ಈಗ ಕಾರಿಂಜ ಅಂತ ಹೆಸರು ಬಂದದ್ದು ಕಾಂಜವನಿಂದ ಅಂತ ಒಂದು ಉಲ್ಲೇಖ ಇದೆ, ನನಗೆ ಕೂಡ ಗೊತ್ತಿಲ್ಲ ಅದು. ಸೊ ನಿಮ್ಗೆ ಗೊತ್ತಾ ಅದು? ನನಗೆ ಸಹ ಅದಿದೆ. ನಾನು ಮೊದಲು ಹೇಳುವಾಗ ಹೇಳಿದ್ದೇನೆ. ಮತ್ತೆ ತಾಯಿ ಮತ್ತು ಮಗ ಇಲ್ಲಿ ಬರುವಾಗ ಈ ನರೆ ಅಂತ ಹೇಳಿ ಒಂದು ಕಾಡಿನಲ್ಲಿ ಉಂಟು. ಆ ಹಸಿಯ ಟೈಮ್ನಲ್ಲಿ ಭಾರಿ ಆದ್ರೆ ಊಟಕ್ಕಿಲ್ಲ. ಅವರು ಬರುವಾಗ ಇಲ್ಲಿ ಅಗತ್ಯ ಮಾಡುವಾಗ ಆ ಲಿಂಗಕ್ಕೆ ಪೆಟ್ಟಾಗಿದೆ ಅಂತ ಹೇಳ್ತಾರೆ. ಆಗ ಅವಳ ಮಗನನ್ನು ಕರೆದಂತೆ, ಓ ಮಗ ಕಾಂಜ ಅಂತೇಳಿ, ಈ ರಕ್ತ ಬರೋದು ನೋಡಿ. ಅಲ್ಲಿಗೆ ಅದೇ ಕಾರಿಂಜ ಅಂತ ಹೆಸರು ಬಂತು. ಕಾರಿಂಜ ಅಂತ ಹೆಸರು ಬಂದ. ಅದೇ 4 ಯುಗಗಳಲ್ಲಿ ಬೇರೆ ಬೇರೆ ಹೆಸರು ಅಂತ ಇದೆ. ಸೊ ಹಾಗಾಗಿ ಕಲಿಯುಗದಲ್ಲಿ ಕಾರಿಂಜ ಅಂತ ಹೆಸರು ಬಂತು. ಇಲ್ಲಿ ಆಟಿ ಅಮಾವಾಸ್ಯೆಗೆ ಕೂಡ ಒಂದು ವಿಶೇಷವಾದ ಪೂಜೆ ನಡೆಯುತ್ತೆ ಅಂತ ಹೇಳಿದ್ರು. ಆಟಿ ಅಮಾವಾಸ್ಯೆಗೆ ತುಂಬಾ ಮಂದಿ ಇಲ್ಲಿ ಸ್ನಾನ ಮಾಡಿಕೊಂಡು ಹೋಗುದು. ವಿಶೇಷ ಅಂದ್ರೆ ಅದೇ ಬೆಳಿಗ್ಗೆ 3 ಗಂಟೆಗೆ ಸ್ಟಾರ್ಟ್ ಆಗ್ತದೆ, ಮಧ್ಯಾಹ್ನ 3 ಗಂಟೆವರೆಗೆ ತುಂಬಾ ಜನ ಇರ್ತಾರೆ, ಭಯಂಕರ ರಶ್. ಅಂದ್ರೆ ಸ್ನಾನ ಮಾಡಿ ಹಣ್ಣು ಕಾಯಿ ಎಲ್ಲ ಮಾಡಿ ಸೇವೆ ಮಾಡಿಸಿಕೊಂಡು ಹೋಗುದು ಅಷ್ಟೇ. ಮತ್ತೆ ಅಲ್ಲಿ ಕೆರೆ ಇದೆ ಅಲ್ಲ, ಆ ಕೆರೆಯಲ್ಲಿ ಭಕ್ತಾದಿಗಳು ಬಂದು ಸ್ನಾನವನ್ನ ಮಾಡಬಹುದಾ? ದೊಡ್ಡ ಕೆರೆಯಲ್ಲಿ ದೊಡ್ಡ ಕೆರೆ ಅದು ಮಾಡಬಹುದು, ಯಾವಾಗ್ಲೂ ಯಾವ್ದು ಮಾಡಬಹುದು. ಮತ್ತೆ ಮೇಲೆ ಬಾವಿ ಉಂಟು ನೋಡಿ, ಇದು ಮೊಣಕಾಲ್ ತೀರ್ಥ. ಅದ್ರಲ್ಲಿ ಯಾರು ಮುಟ್ಲಿಕ್ಕಿಲ್ಲ. ಅಂದ್ರೆ ದೇವರಿಗೆ 2 ಕಡೆ ಕೂಡ ಅದರಿಂದ ನೀರು ತಗೊಂಡು, ಅದರಿಂದ ನೀರು ದೇವರಿಗೆ ಮಾತ್ರ. ಹಾಗೆ ಅಲ್ಲಿ ಭಟ್ರುಗಳು ಪೂಜಾರಿಗಳು ಮಾತ್ರ ಅಲ್ಲಿ ಹೋಗಿ ಮತ್ತೆ ಬೋರ್ಡ್ ಹಾಕಿದ್ದಾರೆ, ಯಾರು ಭಕ್ತಾದಿಗಳು ಪ್ರವೇಶ ಮಾಡುವ ಹಾಗಿಲ್ಲ. ಮತ್ತೊಂದು ನೋಡಿ, ನೀವು ಬರುವಾಗ ಒಂದು ಉಂಗುಷ್ಟ ತೀರ್ಥ ಅಂತ ಹೇಳಿ ಉಂಟು, ಸಣ್ಣ ಬಾವಿ ಇಷ್ಟೇ ಉದ್ದ. ಅಂದ್ರೆ ಒಂದು ಫೀಟ್ ಕೂಡ ಇಲ್ಲ. ಅದರಲ್ಲಿ ಯಾವಾಗಲೂ ಕೂಡ ತುಂಬಾ ನೀರು ಇರ್ತದೆ. ಅದರಲ್ಲಿ ಒಂದು ಬೆಳಿಗ್ಗೆ ಬರುವಾಗ ಒಂದು 4-5 ಟೈಮ್ಗೆ ನೀರು ಇರ್ತದೆ. ಮತ್ತೆ ಕೊತ್ತಿಗೆಲ್ಲ ಕೊಟ್ಟು ಎಲ್ಲ ಖಾಲಿ ಮಾಡ್ತಾರೆ ಬೇಸಿಗೆಗಾಲದಲ್ಲಿ. ಹೌದು, ಅದು ವಿಶೇಷ ಅಂದ್ರೆ ಅಲ್ಲಿ ಅಲ್ಲ, ಅದು ವಿಶೇಷ. ಅರ್ಜುನ ಇದು ಹಂದಿಗೆ ಬಾಣ ಬಿಟ್ಟು ಹೋದ ಲಂಬರೇಖೆ ಇದೆ ಅಂತ ಹೇಳ್ತಾರೆ, ಅದು ಎಲ್ಲಿ? ಅದು ಮೇಲೆ. ಹೌದೌದು, ಅದು ತುಂಬಾ ಅಂದ್ರೆ ಆ ಕೆರೆಗೆ ಲಾಸ್ಟ್, ಇಲ್ಲಿಂದ ಈ ಲಾಸ್ಟ್ ವರೆಗೆ ಉಂಟು. ಅದು ಬಾಣ ಒರೆಸಿಕೊಂಡು ಹೋಗಿದ ಜಾಗ. ಹಾಗೆ ನಾನು ಅದನ್ನೆಲ್ಲ ಫುಲ್ ಅಲ್ಲಿ ನೋಡ್ಲಿಲ್ಲ. ಅಂದ್ರೆ ಮೊದ್ಲು ನೋಡಿದ್ದೇನೆ, ಈಗ ನಾನು ತೋರಿಸ್ಲಿಲ್ಲ. ಅಂದ್ರೆ ಅಲ್ಲಿ ಆಲ್ರೆಡಿ ತುಂಬಾ ಬಚ್ಚಿತ್ತು, ಮೇಲೆ ಹೋಗಿ ಬಂದು ಹಾಗೆ. ಅದು ಹಂದಿಗೆ ಬಾಣ ಬಿಟ್ಟಂತೆ, ಅದಕ್ಕೆ ಹಂದಿ ಕೆರೆಗೆ ಬಿದ್ದು ಸಾತದ್ದು. ಅಲ್ಲಿ ಒಂದು ದೊಡ್ಡ ಹಳ್ಳದಾಗಿಂಟು, ಅದು ಅದಕ್ಕೆ ಹೆಸರು ಹಂದಿಗೆರೆ ಅಂತ ಹೇಳಿ. ಗೊತ್ತಾಯ್ತು. ಅದು ಅದಕ್ಕಿಂತ ಇದಿಲ್ಲ, ಬಾರ್ಡರ್ ಇಲ್ಲ ಅಲ್ಲ, ಹೀಗೆ ಬರೀ ಕೆರೆ ಹಾಗಿದೆ, ಪುಟ್ಟು ಕೆರೆ ಹಾಗಿದೆ. ಇನ್ನು ಸ್ವಲ್ಪ ಸಮಯ ಇರ್ತದೆ, ಮತ್ತೆ ನೀರು ಇರ್ತದೆ ಅಲ್ಲಿ ಹಂದಿ ಬಿದ್ದು ಸತ್ತದು, ಹಾಗೆ ಹಂದಿ ಕೆರೆ ಅಂತ ಅದಕ್ಕೆ. ಮತ್ತೆ ಇದು ಉಕ್ಕಡದ ಬಾಗಿಲು ಹಾಗೂ ಉಕ್ಕಡ ಬಾಗಿಲು ಅಂದ್ರೆ ಅದೇ ದ್ವಾರ, ಮೇನ್ ದ್ವಾರ, ಅದು ಉಕ್ಕಡದ ಬಾಗಿಲು. ಒಟ್ಟು ಎಷ್ಟು ಮೆಟ್ಲುಗಳಿವೆ? ಟೋಟಲ್ 500 ಉಂಟು. ಕೆಳಗಿಂದ ಕೆರೆವರೆಗಿಂದ ಮೇಲೆವರೆಗೆ 500 ಮೆಟ್ಲು ಉಂಟು. ಇಲ್ಲಿ ಭಕ್ತಾದಿಗಳದ್ದು ಎಲ್ಲ ಹರಕೆ ಎಲ್ಲ ಅಂದ್ರೆ ಈಡೇರಿಸ್ತಾರ? ಪವರ್ಫುಲ್ ಅಂತ ಹೇಳ್ಬೋದಲ್ಲ. ನಾವು ಆಗುದು ಅಂದ್ರೆ ಆಗ್ತದೆ, ನಮ್ದು ಗ್ರಾಚಾರದಲ್ಲಿ ಆಗದೆ ಸಾಕು, ಆದ್ರೂ ಗ್ಯಾರಂಟಿ ಆಗ್ತದೆ. ನಿಮಗೆ ಅನುಭವ ಇದೆ? ಹೌದೌದು, ನಮ್ಗೆ ಎಲ್ಲ ಅನುಭವ. ನಿಮಗೆ ಇಲ್ಲಿ ಎಷ್ಟು ಖುಷಿ ಇದೆ, ಅಂದ್ರೆ ತೃಪ್ತಿ ಇದೆ? ಅಂದ್ರೆ ಇಲ್ಲಿ ಸೇವೆಯನ್ನ 40 ವರ್ಷದಿಂದ ಸಲ್ಲಿಸ್ತಾ ಬಂದಿದ್ದೀರಿ, ಸೊ ನಿಮ್ಗೆ ಎಷ್ಟು ತೃಪ್ತಿ ಇದೆ? ಅಂದ್ರೆ ನಮ್ಗೆ ಮನಸ್ಸಿಗೆಲ್ಲ ತುಂಬಾ ಉಂಟು. ಇಲ್ಲಿ ಕೆಲಸ ಮಾಡುವುದನ್ನು ಭಾರಿ ಮನಸ್ಸಿಗೆ ನೆಮ್ಮದಿ. ಹೌದು, ನಾನು ಬೆಳಿಗ್ಗೆ 8 ಗಂಟೆಗೆ ಬಂದು ಇಲ್ಲಿ ಎಷ್ಟು ಗಂಟೆ? ರಾತ್ರಿ 8 ಗಂಟೆಗೆ. 8 ಗಂಟೆ ತನಕ ಇರ್ತೀರಿ. ಅಂದ್ರೆ ಇಲ್ಲಿ ಬರೋದ್ರಿಂದ ನಮ್ಗೆ ಭಕ್ತಾದಿಗಳನ್ನ ನೋಡಿಕೊಂಡು ಮತ್ತೆ ಇಲ್ಲೆಲ್ಲ ಕೆಲಸ ಮಾಡೋದಂದ್ರೆ ನಮಗೆ ಈ ಕಾಲು ನೋವು ಕೂಡ ಗೊತ್ತಾಗೋದಿಲ್ಲ, ಅಷ್ಟು ಖುಷಿ ಆಗ್ತದೆ.
ನೋಡಿದ್ರಲ್ಲ ವೀಕ್ಷಕರೇ, ಈ ಕಾರಿಂಜೇಶ್ವರ ದೇವಸ್ಥಾನದ ಬಗ್ಗೆ ನನಗೆ ಆದಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ಈ ವಿಡಿಯೋದ ಮೂಲಕ ನಿಮಗೆ ತಲುಪಿಸಲು ನಾನು ಪ್ರಯತ್ನ ಪಟ್ಟಿದ್ದೇನೆ. ನೀವು ಕೂಡ ಮುಂದೆ ಒಂದು ದಿನ ಇಲ್ಲಿಗೆ ಬಂದು ಖಂಡಿತವಾಗಿಯೂ ಭೇಟಿ ಮಾಡಬೇಕು ಅಂತ ನಾನು ಕೂಡ ಕೇಳ್ತಾ ಇದ್ದೇನೆ. ಬಿಕಾಸ್ ಇದೊಂದು ಅದ್ಭುತವಾದಂತಹ ದೇವಸ್ಥಾನ. ನೀವು ಕೂಡ ತಪ್ಪದೆ ಭೇಟಿ ನೀಡಿ ಹಾಗೂ ದೇವರ ಕೃಪೆಗೆ ನೀವು ಕೂಡ ಪಾತ್ರರಾಗಿ ಹಾಗೂ ದೇವರ ದರ್ಶನವನ್ನು ನೀವು ಕೂಡ ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೆ ಮುಂದಿನ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಸಿ ಯು, ಟಾಟಾ, ಬಾಯ್.